ಉಡುಪಿ ನಗರ ಹೊರವಲಯದ ಕಸ್ತೂರ್ಬಾ ನಗರದ ರೈಲ್ವೆ ಟ್ರ್ಯಾಕ್ ಬಳಿ ಅಸಹಾಯಕ ಸ್ಥಿತಿಯಲ್ಲಿ ಕಂಡುಬಂದಿರುವ ಅಪರಿಚಿತ ಮಹಿಳೆಯನ್ನ ಇದೀಗ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆಕೆ ಚೇತರಿಸಿಕೊಳ್ಳುತ್ತಿದ್ದಾರೆ. ಕೆಲವು ದಿನಗಳಿಂದ ಅನ್ನ ಆಹಾರ ಸೇವಿಸಲು ಸಿಗದೆ ಮಹಿಳೆ ನಿತ್ರಾಣಗೊಂಡ ಸ್ಥಿತಿಯಲ್ಲಿ ಕಂಡುಬಂದಿದ್ರು. ಈಕೆ ತನ್ನ ಹೆಸರು ಮಾಯಾ, ಮುಂಬೈ ನಿವಾಸಿ ಎಂದಷ್ಟೇ ಹೇಳಲು ಶಕ್ತಳಾಗಿದ್ದಳು. ಸ್ಥಳೀಯರಿಂದ ಮಾಹಿತಿ ಪಡೆದುಕೊಂಡ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರು ಕೊರೋನಾ ತುರ್ತು ಪರಿಸ್ಥಿತಿಯಲ್ಲಿ ಆಕೆಯನ್ನ ನಗರ ಠಾಣೆಯ ಪೊಲೀಸರ ಮೂಲಕ ವಿಚಾರಣೆ ನಡೆಸಿ ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ದಾಖಲುಪಡಿಸಿದ್ದಾರೆ. ಮಹಿಳೆಯ ವಾರಸುದಾರರು ಉಡುಪಿ ಅಜ್ಜರಕಾಡು ಜಿಲ್ಲಾಸ್ಪತ್ರೆಯ ನಾಗರಿಕ ಸಹಾಯ ಕೇಂದ್ರವನ್ನ ಸಂಪರ್ಕಿಸುವಂತೆ ಹಾಗೂ ಮಹಿಳಾ ಸಹಾಯವಾಣಿ ಕೇಂದ್ರದವರು ನೊಂದ ಮಹಿಳೆಯ ಅಳಲಿಗೆ ಸ್ಪಂದಿಸಬೇಕೆಂದು ಒಳಕಾಡು ವಿನಂತಿಸಿದ್ದಾರೆ. ಒಂದು ಹುಣಸು ಬಾಡಿಗೆ ಅಂತ ಉಡುಪಿ ಇತ್ತು ಅಲ್ಲ ಮಲ್ಲು ಒಂದು ಮಾತಾಡಿ ಎಂಕಲೇ ಬಿಟ್ಟು खाना बड़ा पत्ते चलो मैं हाथ देता हूँ. चलो इधर से पकड़ो, इधर से पकड़ो. एक हाथ में पकड़ो, एक हाथ उधर. हम क्या कुछ भी नहीं करें. चलो ऐसे पकड़ो. चलो 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 जाएंगे. चलो